5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪು ಪುರಸಭೆಯ ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ನಿಯೋಗವೊಂದು ಭೇಟಿ ನೀಡಿದ್ದು ಘಟಕದ ಹೊರಗಡೆ ತಳ್ಳಾಟ ಮಾತಿನ ಚಕಮಕಿ ನಡೆಯಿತು. ಘಟಕಕ್ಕೆ ಭೇಟಿ ನೀಡಿ ಹೊರಬರುವ ಸಂದರ್ಭದಲ್ಲಿ ಯಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯೆ ಶೋಭಾ ಶೆಟ್ಟಿ ಅವರೊಂದಿಗೆ ನಿಯೋಗದಲ್ಲಿದ್ದ ಮಹಿಳೆಯರು ಮಾತಿನ ಚಕಮಕಿ ನಡೆಸಿದರು. ಈ ವೇಳೆ ಸ್ಥಳೀಯರಾದ ಹೇಮಂತ್ ಶೆಟ್ಟಿ ಎಂಬ ಯುವಕ ಮಧ್ಯಪ್ರವೇಶಿಸಿ ನಿಯೋಗದಲ್ಲಿದ್ದ ಮಹಿಳೆಯರ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದಾಗ ತಳ್ಳಾಟ ನಡೆದಿದೆ. ಯಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ಹಾಜರಿದ್ದು ಬಾಹ್ಯ ಗ್ರಾಮಗಳ ತ್ಯಾಜ್ಯಗಳನ್ನು ಯಲ್ಲೂರಿಗೆ ಸಾಗಿಸಿಕೊಳ್ಳುವ ಉದ್ದೇಶಗಳೇನಿದ್ರೂ ಅದು ನೆರವೇರಲಾರದು ಎಂದು ಎಚ್ಚರಿಸಿದ್ದಾರೆ. ನಿಯೋಗದಲ್ಲಿ ಕಾಪು ಕಾಂಗ್ರೆಸ್ನ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಮಹಿಳಾ ಘಟಕಾಧ್ಯಕ್ಷೆ ಶಾಂತಲತಾ ಶೆಟ್ಟಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಹುಸೇನ್, ಅಲ್ಪಸಂಖ್ಯಾತ ಘಟಕಾಧ್ಯಕ್ಷ ಶರ್ಫುದ್ದೀನ್ ಶೇಖ್, ಶೇಖರ್ ಹೆಜಮಾಡಿ, ಕರುಣಾಕರ್ ಪೂಜಾರಿ, ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಗಣೇಶ್ ಸಹಿತ ಕಾಂಗ್ರೆಸ್ ಮುಖಂಡರು ಈ ವೇಳೆ ಹಾಜರಿದ್ದರು. ನಿಮಗೆ ಬೊಕ್ಕತಲೆಯ ಸಮಸ್ಯೆ ಇದೀಗ 17 ವರ್ಷ ಅನುಭವವಿರುವ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ಗೆ ಭೇಟಿ ನೀಡಿ ಉಚಿತ ಸಲಹೆ ಪಡೆಯಿರಿ. ಹೇರ್ ಫಿಕ್ಸಿಂಗ್, ಹೇರ್ ಪೇಸ್ಟಿಂಗ್, ಹೇರ್ ಬಾಂಡಿಂಗ್, ವಿಶೇಷವಾಗಿ ಮಹಿಳೆಯರಿಗೆ ಹೇರ್ ಎಕ್ಸ್ಟೆನ್ಷನ್ ಸೌಲಭ್ಯವಿರುತ್ತದೆ. ಕೀಮೋಥೆರಪಿ ಚಿಕಿತ್ಸೆಗೆ ಒಳಪಟ್ಟ ರೋಗಿಗಳಿಗೆ ವಿಗ್ ಲಭ್ಯವಿದೆ. ಸೇ ಗುಡ್ ಬೈ ಟು ಬಾಲ್ಡ್ನೆಸ್. ನಿಮ್ಮ ನೈಸರ್ಗಿಕ ಕೂದಲು ಮತ್ತು ಯೌವನವನ್ನ ಮರಳಿ ಪಡೆಯಿರಿ. ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ ಕೇವಲ 2 ಗಂಟೆಯಲ್ಲಿ ಕೂದಲನ್ನ ಫಿಕ್ಸ್ ಮಾಡಲಾಗುವುದು. ಕೋಲ್ಕತಾ, ಚೆನ್ನೈ, ಹಾಸನ ಹಾಗೂ ಮಂಗಳೂರಿನಲ್ಲಿ ಬ್ರಾಂಚ್ ಹೊಂದಿರುವ ಹಾಗೂ 17 ವರ್ಷಗಳ ಅನುಭವವುಳ್ಳ ಶ್ರೀಕಾಂತ್ ಅವರಿಂದ ನಿಮ್ಮ ಬೊಕ್ಕತಲೆ ಸಮಸ್ಯೆಗೆ ಗುಡ್ ಬೈ ಹೇಳಿ. ನಮ್ಮ ಶಾಖೆ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಜೋಹನ್ ಕಾಂಪ್ಲೆಕ್ಸ್, ಇಂಡಿಯನ್ ಬ್ಯಾಂಕ್ ಹತ್ತಿರ, AVK ಕಾಲೇಜ್ ರೋಡ್, CSI ಲೇಔಟ್, ಹಾಸನ. ಮೊಬೈಲ್ ನಂಬರ್ 7625056662 762502 ಹಾಗೆ ನಮ್ಮ ಇನ್ನೊಂದು ಶಾಖೆ ಸೋಜಾ ಆರ್ಕೇಡ್, ಬಿಲೋ ಲಕ್ಷ್ಮೀದಾಸ್ ಜ್ಯುವೆಲರಿ, ಜ್ಯೋತಿ ಸರ್ಕಲ್ ಬಳಿ, KMC ಹಾಸ್ಪಿಟಲ್, ಬಲ್ಮಠ ರೋಡ್, ಮಂಗಳೂರು. ಮೊಬೈಲ್ ನಂಬರ್ 7625056662 762502 6662.